ಕಂಪ್ಲೇಂಟ್ ಹಾಕಲೇ ಇಲ್ಲಿ ನೀವು ಏನಾದರೂ ಒಂದು ಬೇಸ್ಲೆಸ್ ಇಲ್ಲ ಅಂತ ಕಂದಾಯ ಎಲ್ಲ ಕೇಳಿದೆ ಅಂತ ಕೂಡ ಯಾರು ಆಕ್ಷನ್ ಕಂಪ್ಲೇಂಟ್ ಕೊಟ್ಟವರು ಯಾರು ಅಂತ ಬೇಕಾ ಈಗ ಯಾರು ಯಾರು ಕೂತ್ಕೊಂಡಿದ್ರೆ ಅವರಿಗೆ ಒಂದು ಅವಕಾಶ ಕೊಡುವ ಇವರೇ ಮುಂಚಿಂದ ಎಷ್ಟೋ ವರ್ಷದಿಂದ ಇದ್ದವರು ಈಗ ಇವರು ನಮ್ಮ ಅಶೋಕಣ್ಣೆಲ್ಲ ಪಾಪ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಮೊನ್ನೆ ಬಂದು ನೋಡಿ ರಿಕ್ವೆಸ್ಟ್ ಮಾಡಿ ಬಂದಿದ್ದೆ, ನಾವೇನು ಆರ್ಡರ್ ಮಾಡಲಿಲ್ಲ, ಬಂದು ರಿಕ್ವೆಸ್ಟ್ ಮಾಡಿದೆ. 34ನೇ ನೆಕ್ಕಿಲಾಡಿ ಗ್ರಾಮ ಪಂಚಾಯತ್ನ ಬೀತಲಪ್ಪು ಎಂಬಲ್ಲಿ ಸರ್ಕಾರಿ ಜಾಗವನ್ನ ಕೆಲವರು ಅತಿಕ್ರಮಿಸಿ ವಾಸ್ತವ್ಯವನ್ನ ಹೂಡಿದ್ದು, ಸ್ಥಳೀಯ ಜನರ ವಿರೋಧದ ನಡುವೆಯೂ ಉಪ್ಪಿನಂಗಡಿ ಕಂದಾಯ ಹೋಬಳಿಯ ಕಂದಾಯ ನಿರೀಕ್ಷಕ ಚಂದ್ರನಾಯ್ಕ ಇವರ ನೇತೃತ್ವದಲ್ಲಿ ಫೆಬ್ರವರಿ 16ರಂದು ಶೆಡ್ಗಳ ತೆರವು ಕಾರ್ಯಾಚರಣೆ ನಡೆದಿದೆ. ಬೀತಲಪ್ಪು ಬಳಿಯ ಸಂಖ್ಯೆ ನಂಬರ್ 84/3A ಯಲ್ಲಿರುವ 0.40 ಎಕರೆ ಸರ್ಕಾರಿ ಜಾಗದಲ್ಲಿ 5 ಕುಟುಂಬಗಳು ಶೆಡ್ಗಳನ್ನು ನಿರ್ಮಿಸಿ ಅದರಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಇವುಗಳ ತೆರವಿಗೆ ಕಂದಾಯ ಇಲಾಖೆಯ ತಂಡ ಆಗಮಿಸ್ತಾ ಇದ್ದಂತೆ ಮಾಹಿತಿಯನ್ನ ತಿಳಿದ ಕರ್ನಾಟಕ ರಾಜ್ಯ ರೈತ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕ ರೂಪೇಶ್ ರೈ ಅಲಿಮಾರು ಹಾಗೂ 34ನೇ ನೆಕ್ಕಿಲಾಡಿ ವಲಯ ಕಾಂಗ್ರೆಸ್ ಅಧ್ಯಕ್ಷೆ ಅನಿ ಮಿನೇಜಸ್ ಅವರು ಸ್ಥಳಕ್ಕೆ ಆಗಮಿಸಿ ಮನೆ ತೆರವಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ರೂಪೇಶ್ ರೈ ಅಲಿಮಾರು, ಇಲ್ಲಿ ಮನೆ ಕಟ್ಟಿಕೊಂಡಿರುವವರು ತುಂಡಿಂಚು ಭೂಮಿ ಇಲ್ಲದ ಬಡವರು. ಇವರು ದಲಿತರಾಗಿದ್ದು ಕೃಷಿ ಕೂಲಿ ಕಾರ್ಮಿಕರು, ರೈತಾಪಿ ವರ್ಗ ಬದುಕೋದೇ ಇವರಿಂದಾಗಿ. ಇವರಿಗೆ ಭೂಮಿ ಕೊಳ್ಳುವಷ್ಟು ಶಕ್ತಿ ಇಲ್ಲ. ಇವರು ವರ್ಷಗಳಿಂದ ಇವರ ತಾತ ಮುತ್ತಾತಂದಿರು ಇಲ್ಲೇ ನೆಲೆಸಿದ್ದಾರೆ. ಆದ್ದರಿಂದ ಇವರು ಈಗ ಕಟ್ಟಿರುವ ಮನೆಗಳನ್ನ ಯಾವುದೇ ಕಾರಣಕ್ಕೂ ತೆರವು ಮಾಡಬಾರದು ಎಂದಿದ್ದಾರೆ. ಇದು ಮುಂಚೆಯಿಂದ ನಮ್ಮ ದಲಿತರು ಇಲ್ಲಿ ಸಾಧಾರಣ ಒಂದು 150-200 ವರ್ಷದಿಂದ ಇಲ್ಲಿ ದಲಿತರು ಕೂತ್ಕೊಂಡಿದ್ದಾರೆ. ಈ ದಲಿತರನ್ನು ಈಗ ನಮ್ಮ ಪಂಚಾಯತಿಯವರೇ ಎಬ್ಬಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಪಾಪ ದಲಿತರಿಗೆ ಬದುಕು ಕಟ್ಟಿಕೊಳ್ಳಲಿಕ್ಕೆ ಮನೆ ಇಲ್ಲ. ಇಲ್ಲಿ ಅವರೇ ಎಲ್ಲ ಇಲ್ಲಿ ಫ್ಯಾಮಿಲಿಯವರು ಎಲ್ಲ ಅವರವರೇ ಇರೋದು. ಒಂದೊಂದು ಮನೆಯಲ್ಲಿ 10 ಜನ 15 ಜನ ಫ್ಯಾಮಿಲಿಯವರು ಅವರವರಿಗೆ ಒಂದೊಂದು ಮನೆ ಕಟ್ಟಿಕೊಳ್ಳಿಕ್ಕೆ ಹೆಂಡತಿ ಮಕ್ಕಳಾಗುವಾಗ ಒಂದೊಂದು ಬದುಕು ಕಟ್ಟಿಕೊಳ್ಳಿಕ್ಕೆ ಒಂದು ಮನೆ ಬೇಕು. ಇದು ಮನೆ ಈಗ ಒಂದೊಂದು ಇವರು ಮನೆ ಒಂದು ಶೀಟ್ ಹಾಕಿಕೊಂಡು ಕೂತಿದ್ದಾರೆ. ಇವರು ಸಾಧಾರಣ ಸಾಧಾರಣ ಒಂದು 2 ತಿಂಗಳಾಗ್ತಾ ಬಂತು. ಇಂಥವರನ್ನು ನಾವು ಪಂಚಾಯತಿಯವರು ಬಂದು ಎಬ್ಬಿಸುವುದು, ಗ್ರಾಮಸ್ಥರ ಕಂಪ್ಲೇಂಟ್ ಅಂತ ಹೇಳಿಕೊಂಡು ಖಾಲಿ ಅದರಲ್ಲಿ ಮೆನ್ಷನ್ ಇಲ್ಲ, ಯಾರ ಹೆಸರು ಅಂತ ಮೆನ್ಷನ್ ಇಲ್ಲ, ಇವರೇ ಕಂಪ್ಲೇಂಟ್ ಮಾಡಿಸಿ ಇವರೇ ಎಬ್ಬಿಸುವಂಥದ್ದು ವ್ಯವಸ್ಥೆ ಅಂದರೆ ಎಲ್ಲಿದ್ದೇವೆ ನಾವು? ದಲಿತರಿಗೆ ಪಾಪ ಬದುಕುವ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ. ಇವರು ನಮ್ಮ ರೈತಾಪಿ ವರ್ಗಕ್ಕೆ ಕೃಷಿ ಕೂಲಿ ಕಾರ್ಮಿಕರು. ಇವರಿಲ್ಲದಿದ್ದರೆ ನಾವು ರೈತರು ಬದುಕುವುದಿಲ್ಲ. ರೈತರಿಗೆ ಇವರು ಬೇಕಲ್ಲ ಬದುಕು ಕಟ್ಟಿಕೊಳ್ಳಲಿಕ್ಕೆ. ಎಲ್ಲ ವ್ಯವಸ್ಥೆಯಲ್ಲಿ ನೋಡಿ, ಈ ಅಧಿಕಾರಿಗಳು ಇದರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ, ಸರ್ಕಾರ ಇದರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ಇವರಿಗೆ ಮನೆ ಇದ್ದರೆ ಮನೆ ಕೊಡಬೇಡಿ, ಜಾಗವನ್ನು ಕೊಡಬೇಡಿ. ಅವರಿಗೆ ಜಾಗ ಇಲ್ಲದೆ ಮನೆ ಮಠ ಇಲ್ಲದವರಿಗೆ ಕೊಡಿ. ನಾವು ಹೇಳುವಂಥದ್ದು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ, ತಹಸೀಲ್ದಾರರಾಗಲಿ, AC ಅವರಾಗಲಿ, MLA ಅವರಾಗಲಿ ಎಲ್ಲರೂ ಸೇರಿ ಇವರನ್ನು ಬದುಕು ಕಟ್ಟಿಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಲಿ ಅಂತ ನಾವು ಹೇಳುವಂಥದ್ದು. ಕೂತ್ಕೊಂಡ ದಲಿತರಿಗೆ ಮನೆ ಕಟ್ಟಿಕೊಡಬೇಕು. ದಲಿತರು ಯಾರೆಲ್ಲ ಇಲ್ಲಿ ಕೂತಿದ್ದಾರೆ ಅವರಿಗೆ ಫಸ್ಟ್ ಆಫ್ ಆಲ್ ಇದನ್ನು ಅವರ ಹೆಸರಿಗೆ ಮಾಡಿಕೊಡಬೇಕು ಅಂತ ನಾವು ಹೇಳುವಂಥದ್ದು. ಅವರಿಗೆ ಬದುಕು ಕಟ್ಟಿಕೊಳ್ಳಲಿಕ್ಕೆ ಅವರ ವ್ಯವಸ್ಥೆಯಲ್ಲಿ ಎಲ್ಲಿ ಸಹ ಹಾಳಾಗಬಾರ್ದು. ಅವರ ಮಕ್ಕಳು ಸ್ಕೂಲಿಗೆ ಹೋಗುವಂಥದ್ದು, ಅವರು ಸಹ ಒಂದು ಸಮಾಜದಲ್ಲಿ ಒಂದು ಮುಂಚೂಣಿಗೆ ಬರಬೇಕಲ್ಲ. ಎಲ್ಲರೂ ಅವರೊಂದು ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೆ ಹಕ್ಕಿದೆ. ಈ ವ್ಯವಸ್ಥೆಯಲ್ಲಿ ಸಹ ಹಾಳಾಗಬಾರ್ದು ಅಂತ ನಾವು ಹೇಗೆ ಬದುಕ್ತೇವೆ ಹಾಗೆಯೇ ದಲಿತರು ಎಲ್ಲರೂ ಬದುಕಬೇಕು ಅಂತ ನಾವು ಹೇಳುವಂಥದ್ದು. ಇದನ್ನು ಸರ್ಕಾರ ಮಟ್ಟದಲ್ಲಿ ಎಲ್ಲರೂ ಪರಿಶೀಲನೆ ಮಾಡಿ, ಎಲ್ಲ ಆರ್ ಎ ಆಗಲಿ, PDO ಅವರಾಗಲಿ, ಪಂಚಾಯತಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗದವರಾಗಲಿ ಅದನ್ನು ಪರಿಶೀಲನೆ ಮಾಡಿ ದಲಿತರನ್ನು ಬದುಕಿಸುವ ವ್ಯವಸ್ಥೆಯನ್ನು ಮಾಡಿಸಿಕೊಡಬೇಕು ಅಂತ ನಾವು ಕೇಳಿದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಇಬ್ರಾಹಿಂ ಖಲೀಲ್ ಪುಚ್ಚತಡ್ಕ ಮಾತನಾಡಿ, ನಿವೇಶನ ಇಲ್ಲದವರಿಗೆ ನಿವೇಶನ ನೀಡೋದು ಸರ್ಕಾರದ ಜವಾಬ್ದಾರಿ. ಆದ್ದರಿಂದ ಸರ್ಕಾರ ಹಾಗೂ ಇಲ್ಲಿನ ಗ್ರಾಮ ಪಂಚಾಯತ್ ಈ ಬಗ್ಗೆ ಕ್ರಮ ವಹಿಸಿ ಇಲ್ಲಿಯವರಿಗೆ ನಿವೇಶನವನ್ನು ನೀಡಬೇಕು ಎಂದಿದ್ದಾರೆ. ದಲಿತರಿಗೆ 1 ತಿಂಗಳೊಳಗೆ ಅವರಿಗೆ ಬೇಕಾದಂಥ ವ್ಯವಸ್ಥೆ ಸರ್ಕಾರ ಮಾಡಿಕೊಡಬೇಕು, ಪಂಚಾಯತ್ಗಳು ಮಾಡಿಕೊಡಬೇಕು. ಇಲ್ಲ ಅಂತಂದರೆ ಅದಕ್ಕೆ ಮುಂದಿನ ಇನ್ನು ಈ ಸಂದರ್ಭದಲ್ಲಿ ಸಂತ್ರಸ್ತ ಕುಟುಂಬಗಳು ತಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡಿದ್ದಾರೆ. ಈ ಸ್ಥಳ ಬಿಟ್ಟು ಕದಲುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಜನಪ್ರತಿನಿಧಿಗಳು ಸ್ಥಳಕ್ಕೆ ಆಗಮಿಸದೇ ಇರೋದಕ್ಕೆ ಜನತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣೆಗೆ ಮನೆ ಮನೆಗೆ ವೋಟು ಕೇಳಿಕೊಂಡು ಬರುವ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಸದಸ್ಯರು ಈಗ ಎಲ್ಲಿದ್ದಾರೆ? ಇವರು ಸ್ಥಳಕ್ಕೆ ಬಾರದೆ ಯಾಕೆ ಈಗ ತಪ್ಪಿಸಿಕೊಂಡಿದ್ದಾರೆ? ಇವರು ಸ್ಥಳಕ್ಕೆ ಬರಲಿ, ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಮ್ಮ ಪಂಚಾಯತ್ ಪ್ರತಿನಿಧಿಗಳನ್ನ ಸ್ಥಳಕ್ಕೆ ಕರೆಯಿಸಿ ಎಂದು 34ನೇ ನೆಕ್ಕಿಲಾಡಿ PDO ಸತೀಶ್ ಬಂಗೇರ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ.
ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕಂಪ್ಲೇಂಟ್ ಹಾಕಲೇ ಮೆಂಬರ್ ನಿಖಿಲೆಡ್ದು ತೊಂದರೆ ಏರೆಗ್ಲಾತಿ ಅಂಚಾದು ಮೆಂಬರ್ ನಗಲೆ ಹಿಡ್ದತ್ತ ಮೆಂಬರ್ ನಗಲೆ ತೊಂದರೆ ಇದೆ ನಿಖಿಲ್ ಕುಲ್ಯಾರ ಬಲ್ಲಿ ಜಾಗದುಲ್ಲ ಇಲ್ಲ ಕಂಪ್ಲೇಂಟ್ आर कॉपी कोरपेर के बुक दिक्कल देतो लेन आरनाडी बुक बोले आर पंडे वीडियो पंडे इंजे मंडा आर ऑफिस कोंडा आर ऑफिस कोरपे कंदा इलाके दारी ಕಂಪ್ಲೇಂಟ್ ಕೊಡ್ತಾರೆ ಅಟ್ಲೇನೆ ಕ್ಲಿಕ್ ಕೊಡು ಮುಖಕ್ಕೆ ದಾಳ ಪಾತೆ ನಿಮ್ಮ ಹೆಸರು ಸರ್ ಸತೀಶ್ ಬಾಬು ಕಂಪ್ಲೇಂಟ್ ಕಂಪ್ಲೇಂಟ್ ಉಂಟು ಅವಳು ಗ್ರಾಮ ರಿಟರ್ನ್ ಸ್ಟೇಟ್ಮೆಂಟ್ ಬೇಕಲ್ವಾ ಅಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಬೇಕು ಅಕಾರ್ಡಿಂಗ್ ಟು ರಿಟರ್ನ್ ಸ್ಟೇಟ್ಮೆಂಟ್ ಯು ಹ್ಯಾವ್ ಟು ಟೇಕ್ ಆಕ್ಷನ್ ಅಲ್ವಾ ಹಾಗಲ್ವಾ ಎಲ್ಲಿದೆ ರಿಟರ್ನ್ ಸ್ಟೇಟ್ಮೆಂಟ್ ಕಂದಾಯ ಇಲಾಖೆ ಅಂತ ಸರ್ ಇಡೀ ಕರ್ನಾಟಕ ರೋಡ್ ಇದೆ ನಿಮ್ಮಲ್ಲಿ ಎಲ್ಲಿದೆ ಏನಿದೆ ನಿಮ್ಮ ಹತ್ರ ಏನಿದೆ ಪ್ರೂಫು ಇಲ್ಲ ಈಗ ನೋಡಿ ನಾನು ಕೇಳ್ತಾ ಇರೋದು ಈಗ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಇದ್ದೀರಿ ಇಲ್ಲಿ ನೀವು ಏನಾದರೂ ಒಂದು ಬೇಸ್ಲೆಸ್ ಇಲ್ಲ ಅಂತ ಕಂದಾಯ ಇಲಾಖೆ ಹೇಳಿದೆ ಅಂತ ಕೇಳಿದ್ರೆ ಯಾರು ಆ್ಯಕ್ಷನ್ ತಗೊಳ್ಳೋಕ್ಕಾಗಲ್ಲ ಏನಾದರೂ ಅದಕ್ಕೆ ಬೇಕಿರೋದಂತ ಲೆಟರ್ ಪ್ರೂಫ್ ಯಾರು ಕೊಟ್ಟಿದ್ದಾರೆ ಯಾರಿಗೆ ಒಬ್ಜೆಕ್ಷನ್ ಆಗಿಲ್ಲ ಅವರು ಆರ್ಡರ್ ಮಾಡಿದ್ರೆ ಏನಾದರೂ ಅದಕ್ಕೆ ಬೇಸ್ ನಿಮ್ಮ ಹತ್ರ ಏನಾದರೂ ಜೆರಾಕ್ಸ್ ಕಾಪಿ ಕೊಡಲಿಲ್ಲ ನನಗೆ ಒಂದು ಅದು ಕಳಿಸ್ಕೊಟ್ಟು ಪಂಚಾಯತ್ ಮನವಿ ಕೊಟ್ಟಿದೆ, ಸಾರ್ವಜನಿಕರು ಮನವಿಯನ್ನ ನೀಡಿದ್ದಾರೆ. ಹಾಗಾಗಿ ತೆರವಿಗೆ ತಹಶೀಲ್ದಾರ್ ಆದೇಶವನ್ನ ನೀಡಿದ್ದಾರೆ. ಅದರಂತೆ ನಾವು ನಮ್ಮ ಕರ್ತವ್ಯವನ್ನ ಮಾಡಲೇಬೇಕಾಗುತ್ತದೆ ಎಂದು ಕಂದಾಯ ನಿರೀಕ್ಷಕ ಚಂದ್ರನಾಯ್ಕ ಹೇಳಿದ್ದಾರೆ. ಪಂಚಾಯತ್ ರಿಕ್ವೆಸ್ಟ್ ಕೊಟ್ಟಿದ್ದೆ, ಪಬ್ಲಿಕ್ ಅವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಈಗ ತಹಶೀಲ್ದಾರ್ ಕೂಡ ಆದೇಶ ಆಗಿರೋದು ನಾವು ತೆಗಿಲೇಬೇಕಾಗ್ತದೆ. ಇದು ತೆಗೆದ ನಂತರ ನಾವು ಇದನ್ನು ಪಂಚಾಯತ್ಗೆ ರಿಸರ್ವ್ ಮಾಡಿ ಕೊಡ್ತೀವಿ ಆಗ್ತದೆ. ಹೀಗೆ ನೀವು ಕಟ್ಕೊಂಡ್ರೆ ನೀವು ಲೈಫ್ ಲಾಂಗ್ ನಿಮ್ಮ ಜೀವನ ಮಾಡಿ ಕೂಡ ರೆಕಾರ್ಡ್ ಆಗೋದಿಲ್ಲ. ಅದಕ್ಕೊಂದು ಪ್ರೊಸೀಜರ್ ಇದೆ, ಅದಕ್ಕೊಂದು ಕಾನೂನು ಇದೆ, ಅದೇ ಥರ ಹೋಗ್ಬೇಕು ನಾವು ಅಲ್ವಾ. ಈಗ ನಾವು ಕೂಡ ಮೊನ್ನೆ ಬಂದು ನೋಡಿ ರಿಕ್ವೆಸ್ಟ್ ಮಾಡಿ ಬಂದಿದ್ದೆ, ನಾವೇನು ಆರ್ಡರ್ ಮಾಡಲಿಲ್ಲ, ಬಂದು ರಿಕ್ವೆಸ್ಟ್ ಮಾಡಿದೆ ತೆಗೆದ್ಬಿಡಿ ಅಂಥೇಳಿ. ನೀವು ಮತ್ತೆ ಅದರ ಮೇಲೆ ಕೂಡ ಮಾಡ್ತಿದ್ದೀರಾ, ಅರ್ಥ ಮಾಡ್ಕೋಬೇಕಲ್ವಾ. ನಿಮಗೆ ಯಾವ ಥರದ್ದು ಆಗಿ ಸಿಗಬೇಕು ಅದೇ ಥರ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದೀವಿ. ಅಷ್ಟು ಬಂದು ರಿಕ್ವೆಸ್ಟ್ ಮಾಡಿದ್ದೀವಿ. ಪಂಚಾಯತಿಗೆ ರಿಸರ್ವ್ ಅಂತ ಹೇಳಿದ್ರೆ ತಹಶೀಲ್ದಾರ್ ಕೂಡ ಕಮಿಟಿಲಿ VA ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ. ತಹಶೀಲ್ದಾರ್ ಫೈನಲ್ ಮಾಡೋಲ್ಲ, ಪಂಚಾಯತ್ ಫೈನಲ್ ಮಾಡೋದಿಲ್ಲ. ಪಂಚಾಯತ್ ಗ್ರಾಮ ಸಭೆಯಲ್ಲಿ ಇಡ್ಲಿಕ್ಕೆ ಅಷ್ಟೇ ಆಯ್ಕೆಗಳನ್ನು ಮಾಡ್ಕೊಳ್ಳಿಕ್ಕೆ ಅಷ್ಟೇ. ಅದನ್ನ ಫೈನಲ್ ಮಾಡೋದು ತಹಶೀಲ್ದಾರ್ ಮಾಡ್ತಾರೆ. VA ಇರ್ತಾರೆ, RI ಇರ್ತವೆ. ಅದೇ ನಾವು ಅದನ್ನೇ ಹೇಳಿ ಮಾಡ್ತಾ ಇದ್ದೀವಿ. ಇವ್ರದ್ದು ಡೀಟೇಲ್ಸ್ ತಗೊಳ್ತೀವಿ. ಈಗ ಡೀಟೇಲ್ಸ್ ಈ ಕಾರ್ಯಾಚರಣೆಯಲ್ಲಿ 34ನೇ ನೆಕ್ಕಿಲಾಡಿ ಗ್ರಾಮ ಆಡಳಿತಾಧಿಕಾರಿ ಜಂಗಪ್ಪ, ತಾಲೂಕು ಭೂ ಮಾಪಕರಾದ ಮೋಹನ್, ಗ್ರಾಮ ಸಹಾಯಕರಾದ ದಿವಾಕರ, ಯತೀಶ್, 34ನೇ ನೆಕ್ಕಿಲಾಡಿ ಗ್ರಾಮ ಪಂಚಾಯತ್ನ ಸಿಬ್ಬಂದಿ ನಿತಿನ್ ಭಾಗವಹಿಸಿದ್ರು. ಉಪ್ಪಿನಂಗಡಿ ಪೊಲೀಸರು ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಿದ್ರು. ಈ ಸಂದರ್ಭ ಕಾಂಗ್ರೆಸ್ ಮುಖಂಡ ಅಭಿಷೇಕ್ ಬೆಳ್ಳಿಪಾಡಿ, 34ನೇ ನೆಕ್ಕಿಲಾಡಿ ಬೂತ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಖಾದರ್, ಸಂತ್ರಸ್ತ ಕುಟುಂಬದ ಸದಸ್ಯರು, ಸ್ಥಳೀಯರು ಉಪಸ್ಥಿತರಿದ್ದರು. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education
with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ